ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ನಲ್ಲಿ ಅಪರೂಪದ ಸ್ಯಾಂಡ್ ಆರ್ಟ್ ರಚಿಸಿ ಜಾಗೃತಿ ಮೂಡಿಸಲಾಯಿತು. ಪೋಷಕರು ಮದ್ಯವ್ಯಸನಿಗಳಾಗುವುದರಿಂದ ಮಕ್ಕಳ ಮೇಲಾಗುವ ಪರಿಣಾಮದ ದೃಶ್ಯದೊಂದಿಗೆ ಬದುಕಿನಲ್ಲಿ ಭರವಸೆಯನ್ನು ನೀಡುವ ನೀನು ಒಂಟಿಯಲ್ಲ ಎನ್ನುವ ಸಂದೇಶದೊಂದಿಗೆ ಜನಜಾಗೃತಿ ಸಾರುವ ಮರಳು ಶಿಲ್ಪದ ರಚನೆ ಮಾಡಲಾಗಿತ್ತು. ಕಲಾವಿದ ಹರೀಶ್ ಸಾಗ ಎನ್ನುವವರು ಈ ಆರ್ಟ್ ರಚಿಸಿದ್ದಾರೆ. ಮದ್ಯದ ಬಾಟಲಿಯ ಮಧ್ಯೆ ಸಿಲುಕಿದ ಮಗು ಕಣ್ಣೀರು ಹಾಕುತ್ತಾ ಸಹಾಯಕ್ಕಾಗಿ ಹಾತೊರೆಯುತ್ತಿರುವ ಚಿತ್ರಣ ಮನಮುಟ್ಟುವಂತಿದೆ. ಸುಮಾರು 3.5 ಅಡಿ ಎತ್ತರ ಮತ್ತು 7 ಅಡಿ ಅಗಲದ ಈ ಕಲಾಕೃತಿ ಎಲ್ಲರ ಗಮನ ಸೆಳೆಯಿತು.